ಅದಕ್ಕಾಗಿ ಅಂದಿನಿಂದ ಇಂದಿನವರೆಗೆ ಈ ಯಮರಾಜ ಗೌಡ ಭ್ರಷ್ಟಾಚಾರವೆಂಬ ಗಾಳದಿಂದ ನಿರ್ಮಿಸಿದ್ದಾರೆ ಶ್ರೀವಂತಿಕೆಯ ಸೌಧ. ಈ ಯಮರಾಜ ಗೌಡ ನರೋತ್ತಮನಾದರೆ ನನ್ನಿಂದಲೇ ಈ ಕ್ಷೇತ್ರದ ಅಭಿಖ್ಯಾನ, ನನ್ನಿಂದ ಈ ಕ್ಷೇತ್ರದ ಅಭಿಖ್ಯಾನ. ಒಂದು ವೇಳೆ ನರೋತ್ತಮನಾದರೆ ನನ್ನಿಂದಲೇ ಈ ಯುಗದ ಪತನ. ಈ ಯಮರಾಜ ಗೌಡರೇ ಕೈ ಕೊಟ್ಟರೆ ಯಶ, ಕೈ ಕೊಟ್ಟರೆ ನಾಶ. ಯಮರಾಜ್ ಗೌಡ ಯಾರಿಂದ ಯಶ, ಯಾರಿಗೆ ನಾಶ? ಮಾಜಿ ಸಚಿವ ಈ ಯಮರಾಜ ಗೌಡನ ವೈಭವ ಧರ್ಮನಿಗೆ ಎಂಟದೆ ಗಂಡಂದ್ರೆ ನೀವೇ. ಈ ಎಂಟನೆಯ ಗಂಡಿನಿಂದ ಈ ನಿರ್ಮಿಸಿದೆ ಈ ವೈಭವದ ಅರಮನೆ. ನಿನ್ನಂತ ದುರಾತ್ಮನಿಗೆ ಇನ್ನಿಲ್ಲ ಉಳಿಗಾಲ. ಈ ರುದ್ರ ತೇಜನಿಂದಲೇ ಈ ಕಾಣುವೆ ಅಳಿಗಾಲ. ಮುಂದೆ ನನ್ನಿಬ್ಬರ ನಡುವೆ ನನಗೆ ನಿರೀಕ್ಷಿಸುತ್ತಾ ಇರು ಗೌಡ ಈ ರಾಜಕೀಯದ ಹಲಾಹಲ. ರಾಜಕೀಯ ಹಲಾಹಲ ಎಂದು ಪಠಿಸಲು ನೀನೇನು ಪ್ರಧಾನಿ ನರೇಂದ್ರ ಮೋದಿಯೋ ಅಥವಾ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಹೆಗ್ಡೆನೋ? ಕಲಿಯಾಗಿ ಯಾಕೆ ಕಿರಿಕಿಯೋ? ನಾ ಸಾಕಿದ ನಾಯಕನೋ ನಾಯಿ. ನಾ ಅಭಿಸಾರಿದ ಹೆಣ್ಣು ಹಣದಿಂದಲೇ ಕೋಟಿ ರೂಪಾಯಿ ಸಂಪಾದಿಸಿದ ನೀನು ನೋಟಿನಿಂದಲೇ ಕೋಟೆ ಕಟ್ಟಿದ ಎಷ್ಟು ಮರೆಯಬಾರದು. ಅಂದು ನನ್ನಿಂದಲೇ ನೀ ಪಡೆದ ಈ ಮಂತ್ರಿಯ ಅಧಿಕಾರ, ನಿನ್ನ ಅಧಿಕಾರಕ್ಕಾಗಿಯೇ ಗುಪ್ತವಾಗಿ ಶತ್ರುಗಳನ್ನು ಸಂಹರಿಸಿ ಎಂದು ನಿನ್ನಿಂದಲೇ ನಾನಾದೇ ಕೊಲೆಗಾರ. ಆದರೆ ನೀ ಗಳಿಸಿಟ್ಟ ಅಕ್ರಮ ಹಣದಲ್ಲಿ ಅರ್ಧ ನನಗಲ್ಲಿಯೇ ಇತ್ತಲೇ ನಾನಾಗುವೆ ರಣಶೂರ. ನೆನಪಿಟ್ಟುಕೋ ಗೌಡ, ಈ ರುದ್ರ ತೇಜ ಒಲಿದರೆ ಪರಮೇಶ್ವರ, ಉಳಿದರೆ ಪರಮಾಸುರರೆಲ್ಲರೂ ಈ ಯಮರಾಜ ಗೌಡರ ಕಾಲಿಗೆ ಕಸದ ಸಮಾನ. ಶಬಾಷ್. ಇದು ನನ್ನ ಭ್ರಷ್ಟ ವ್ಯವಹಾರದ ಗುಪ್ತ ಸೂತ್ರವೆಲ್ಲ ನಿನಗೆ ಗೊತ್ತಿರಬಹುದು. ಆದರೆ ರಾಜವರದ ರಾಜ ಬಂದರು ಯಮರಾಜ ಗೌಡನ ನಕ್ಷತ್ರ ಬದಲಿಸಲು ಸಾಧ್ಯವಿಲ್ಲ. ಈ ಯಮರಾಜ ಗೌಡ ಕರುಣಿಸಿದರೆ ದುರಿತಾರ ಎರಡಿದರೆ ಗೌಡ ಹೆಡೆ ನಾಗರವನ್ನು ಹೇಗೆ ಸಂಹಾರ ಮಾಡಬೇಕೆಂದು ಜಾಲಗಾರನಿಗೆ ಗೊತ್ತು. ಯಾಕಂದ್ರೆ ವಿಷಕಂಠ ರುದ್ರದೇವನಿಗೆ 3 ಕಣ್ಣಾದರೆ ಈ ವಿಷಕಂತು ರುದ್ರ ತೇಜನಿಗೆ ಮೈಯೆಲ್ಲ ನೋಡು ಗೌಡ, ಮಕ್ಕಳೊಂದಿಗೆ ಬದುಕುವ ಆಸೆ ನಿನಗಿದ್ರೆ ನಾನಾಗ್ಲೇಬೇಕು ನಿನ್ನ ಆಸ್ತಿಯ ಒಡೆಯ. ಆವಾಗಲೇ ನನ್ನ ಬಾಳಿಗೆ ನೀನು ಮೃತ್ಯುಂಜಯ, ಇನ್ನಿಲ್ಲ ನಿನಗೆ ಮಾಯೋಪಾಯ. ನಿನ್ನಂತ ಭೂಕದ ಕ್ರಿಮಿಗೆ ಅಂಜುವ ಹೇಗೆ? ಈ ಯಮರಾಜ ಗೌಡ ಹೆಸರೇ ಕೇಳಿದರೆ ಸಾಕು ಇಡೀ ಬ್ರಹ್ಮಾಂಡವೇ ಕಡಕಡನೆ ನಡೆಯುತ್ತದೆ. ನಿನ್ನಂತವನ ಮನುಷ್ಯನಿಗೆ ಈ ಯಮರಾಜ ತಲೆ ತಗ್ಗಿಸಿದ ಹೋದರೆ ತಲೆ ಬೀಸುವುದೇ ಈ ಭೂಗದ ಪಾತಕಿಯ ಕಾಯಕ. ಅರಿತುಕೋ ದುಷ್ಟಾತ್ಮ.
ಗೌಡ 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 ನಿನ್ನ ತುಕ್ಕು ಹಿಡಿದ ಈ ಮಚ್ಚು ಹಿಡಿದು ನಿನ್ನ ಭವ್ಯ ಬದುಕಿಗೆ ಇಷ್ಟು ಬೇಗ ಮಂದದ ನೀ ಭೋಗಿಸುವ ಸಂಪತ್ತಿಗೂ ನಾವಾರಿಸ್ತಾರನಾಗಬೇಕೆನ್ನುವುದೇ ನನ್ನುದುರಿನ ಗುರಿ. ಹೇ ಗೌಡ, ಜಯಂದ್ರಥ ಸತ್ತನು ಅರ್ಜುನನ ಕೈಯಿಂದ, ಘಟೋತ್ಕಚ ಸತ್ತನು ಅರ್ಜುನನ ಕೈಯಿಂದ, ಕೀಚಕನು ಸತ್ತನು ಭೀಮನ ಕೈಯಿಂದ. ಹಿಂಗೆಲ್ಲ ನಾಳೆ ಬುದ್ಧ ಯಮರಾಜ್ ಗೌಡ ಸಾಯಲೇಬೇಕು. ರುದ್ರದೇವನ ಕೈಯಿಂದ. I will come back, ಗೌಡ. जब बिल्ली शेर नहीं रहता है तब ये बिल्ली अपने आप को शेर समझता है, लेकिन शेर के सामने बिल्ली आता है तो चूहे समझ के भाग जाता है. ಯಮರಾಜನಿಗೆ I will come back ಅಂತ ಹೇಳುವೆಯಾ? ಲೇ, ಈ ಯಮರಾಜ ಗೌಡ ಕೈ ಹಿಡಿದರೆ ಪರಮಾತ್ಮ, ಕೈ ಕೊಟ್ಟರೆ ಪಾಪ. ತಾಯಿ ದುರ್ಗಾದೇವಿಗೆ ಯಾವತ್ತೂ ಈ ಬಡವನ ಮನೆಯಲ್ಲಿ ಕಾಲಿಲ್ಲ. ಯಮರಾಜ ಗೌಡನ ಸುಪುತ್ರಿ ತನುಶ್ರೀ ಇಂದು ಈ ಮನೆಯ ಮುಸ್ಲಿಮ ನುಡಿದಿದ್ದಾರೆ. ನಾದ ಬಲಿಯಾದನು. ತನುಶ್ರೀ ನನ್ನ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾನು ಸೋತು ಹೋಗಿದ್ದೇನೆ. ಹರಿಯಾಗಿದ್ದರೂ ನನ್ನ ಈ ಪುಟ್ಟ ಹೃದಯ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ತನುಶ್ರೀಯ ತನುವಿನೊಡಿಗೆ ನಾನೇ ಇದ್ದೇನಂತ. ನಿಜ ತನು, ಎಂದು ನೀನು ಈ ಮನೆಯ ಮುಸ್ಲಿಮ ನುಡಿದರೆ ಈ ಸಮರ್ಥನನ್ನು ವಹಿಸಿ ಸಪ್ತಪದಿ ತೊಳೆದು ಮಾತ್ರ ಖಂಡಿತ ಕಣೆ, ಖಂಡಿತ. ಪ್ರಿಯತಮೆ
ನಮ್ಮಂತರು ಬಡವರು ಕನಸು ಕಾಣೋದ್ರಲ್ಲೇ ಸುಖ ಪಡೆಯಬೇಕು. ಯಾಕೆ ಸಮರ್? ನಾವಿಬ್ಬರು ಕಾಲೇಜ್ನಲ್ಲಿ ಒಟ್ಟಿಗೆ ಓದೋರು. ನಿನ್ನ ಮನಸ್ಸನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ನಿನ್ನ ಮನಸ್ಸು ಕಂಡ ಕನಸು ನನಸಾಗದಿರಲು ನೀನೇನು ಅಸಮರ್ಥನಲ್ಲ. ನನ್ನಲ್ಲಿ ಅವಿತುಕೊಂಡ ಕನಸು ಚಿಗುರಬೇಕು ನನಸಾಗಬೇಕಾದ್ರೆ ಅದು ಮಾತ್ರ ನಿಮ್ಮಿಂದ ಮಾತ್ರ ಸಾಧ್ಯ. ಏ, ಯಾಕೆ ವರಿ ಮಾಡ್ಕೋತೀಯ? ನನಗೆ ನೀನಂದ್ರೆ ತುಂಬಾ ಇಷ್ಟ ಕಣ. ನಿನ್ನ ಮಾತು, ನಿನ್ನ ಸ್ಟೈಲು, ನಿನ್ನ ಸ್ಮೈಲು. ಸ್ಟಾಪ್ ತನು ಸ್ಟಾಪ್. ನನ್ನನ್ನು ಗಗನಕ್ಕೆ ಹಾರಿಸಬೇಡ. ಈ ಸಮರ್ಥನಿಗೂ ಸಹ ತನು ಅಂದರೆ ಇಷ್ಟ ಇಷ್ಟ ಇಷ್ಟ. ರಿಯಲಿ? ಯಾಕೆ ಪ್ರೂವ್ ಮಾಡಬೇಕಾ? ನೀ ನನ್ನನ್ನು ಅಷ್ಟೊಂದು ಪ್ರೀತಿಸ ಆದ್ರೆ ನನ್ನೊಂದು ಚಿಕ್ಕ ಮಾತು ನಡ್ಸ್ಕೋಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಹೇ ತನು, ನಿನ್ನ ಸಂತೋಷಕ್ಕಾಗಿ ನಾನು ನನ್ನ ಪ್ರಾಣ ಪಡಲು ಸಿದ್ಧ. ನಾನು ದಿಗಂತ್ ನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಅವನೇನದೆ ನನ್ನ ಬದುಕೆ ಶೂನ್ಯ ಗುಣ. ನನ್ನ ಬಾಳ ದಾರಿ ಸಾಕ್ಬೇಕಾದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ನೀನು ದಿಗಂತನ್ನು ಪ್ರೀತಿಸುತ್ತೀಯಾ? ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದರೆ ನಾನು ಯಾವತ್ತೂ ನಿಮ್ಮಿಬ್ಬರ ಪವಿತ್ರ ಪ್ರೀತಿಗೆ ಪುಷ್ಪಾಂಜಲಿಯನ್ನು ಅರ್ಪಿಸುತ್ತಿದ್ದನು. ತುಂಬಾ ಥ್ಯಾಂಕ್ಸ್. ತಂದೆಯವರು ನಮ್ಮ ಪ್ರೀತಿಗೆ ವಿರೋಧವಿದ್ರು ಈ ಸಂಬಂಧಕ್ಕೆ ನೀನಾದ್ರೂ ಪುರಸ್ಕಾರ ನೀಡಿದ್ದಲ್ಲ, ಅಷ್ಟೇ ಸಾಕು. ಹಾ ನೋಡು, ನನಗೆ ಟೈಮ್ ಆಯ್ತು, ನಾನೀಗ ಬರ್ತೇನೆ. ನಿಮ್ಮಿಬ್ಬರ ಪ್ರೀತಿಯ ಕನಸಿನ ಸಂಸಾರ ನೌಕೆ ನಡು ತಲುಪಲು ನಾನೇ ನಾಯಕನಾಗುವೆ. ಡೋಂಟ್ ವರಿ ತನು, ಬಿ ಹ್ಯಾಪಿ. ಬಾಯ್. See you. Bye. ಎಂತಹ ದೈವಲೀಲೆ. ಈಗ ತಾನೇ ಈ ಸಮರ್ಥನ ತನುವಿನಲ್ಲಿ ಅರುಣಿದ ತನುಶ್ರೀ ಎಂಬ ಪುಷ್ಪ ಇಷ್ಟು ಬೇಗ ಬಾಡಿ ಹೋಯಿತೆ. ನಾ ಬಯಸಿದ ಪುಷ್ಪ ಆ ದಿಗಂತನ ಹೃದಯ ವೃಂದಾವನದಲ್ಲಿ ನಗುತ್ತಿರಬೇಕು. ಹೌದು, ಇದೇ ಈ ಸಮರ್ಥನ ಆಸೆ. ಹೌದು, ಇದೇ ಈ ಸಮರ್ಥನ ಆಸೆ.